ಇವತ್ತು ಬಹುಶಃ ದಕ್ಷಿಣ ಮಂಗಳೂರು ನಗರ ಮತ್ತು ಉಳ್ಳಾಲ ಹಾಗೂ ಮುಲ್ಕಿ ಈ ಪ್ರದೇಶಕ್ಕೆ ಬಹುಶಃ ಈ ಒಂದು ನಮ್ಮ ತುಂಬೆ ಡ್ಯಾಮಿನಿಂದ ಇವತ್ತು ನೀರು ಸರಬರಾಜಾಗುತ್ತಿರುವುದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ನೇತ್ರಾವತಿ ಕ್ಯಾಚ್ಮೆಂಟ್ ಇನ್ನೂ ಕೂಡ ಯಾವ ಸಮ್ಮರ್ ಮಳೆಯೂ ಕೂಡ ಆಗಲಿಲ್ಲ. ಅದರಿಂದಾಗಿ ನೀರಿನ ಅಭಾವ ಮುಂದಿನ ದಿನಗಳಲ್ಲಿ ಬರ್ಬೋದು. ಯಾಕೆ ನಮಗೆ ಜೂನ್ ಒಳಗಡೆ ನೀರು ಏನಾದರೂ ಮಳೆ ಬರದಿದ್ದು ನಮಗೆ ನೀರಲ್ಲಿ ಶೇಖರಣೆ ಆಗದಿದ್ದಲ್ಲಿ ಭವಿಷ್ಯಕ್ಕೆ ತೊಂದರೆ ಆಗುವುದನ್ನು ನಾವು ಈಗಾಗಲೇ ಅದನ್ನು ಗ್ರಹಿಸಿಕೊಂಡು ಬಹುಶಃ ಇದರ ಬಗ್ಗೆ ಎಷ್ಟು ನೀರಿದೆ ಹೀಗಿದ್ದರೆ ನಾವು ಅಟ್ಲೀಸ್ಟ್ ಜೂನ್ 15ವರೆಗೆ ಕೂಡ ನಾವು ಒಂದು ಗಡುವು ಇಟ್ಟು ಅದರೊಳಗೆ ಮಳೆ ಬಂದರೆ ನಮಗೇನು ಕಷ್ಟ ಆಗಲಿಕ್ಕಿಲ್ಲ. ಅದನ್ನು ಬರ್ತದೆ ಅಂತ ಗ್ಯಾರಂಟಿ ಇಟ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ನಾವು ನೋಡಿದ ಇತಿಹಾಸ ನೋಡಿದಾಗ ಜೂನ್ 15 ನಂತರ ಬಂದದ್ದು ಕೂಡ ಇದೆ. ಸೊ ಇದ್ದಂಥ ನೀರನ್ನು ಈಗಲೇ ನಾವು ಖಾಲಿ ಮಾಡಿದರೆ ಇವತ್ತು ಮತ್ತೆ ಕಡೆಗೆ ಬಲ ಕಷ್ಟ ಆಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಾವು ಈಗಾಗಲೇ ಮ್ಯಾನೇಜ್ ಮಾಡಲಿಕ್ಕೆ ಒಂದು ರೂಪರೇಷೆ ಮತ್ತು ಇದನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಷ್ಟು ನೀರಿಗಿದೆ, ಇದು ಈಗ ಬಂದರೆ ಎಷ್ಟು ದಿವಸ ಬರ್ಬೋದು, ಇನ್ನು ಅಥವಾ ಮಳೆ ಈಗ ಬರದಿದ್ದಲ್ಲಿ ಒಂದು ಎಷ್ಟು ತಡ ಆಗ್ಬೋದು ಮಳೆ ಬರೋದು ಕೂಡ ನೋಡಿಕೊಂಡು ಅದಕ್ಕೆ ಜಿಲ್ಲಾಡಳಿತ ಅಂತ ನಾವದು ತೀರ್ಮಾನ ತಗೊಂಡ್ತೇವೆ. ಅದಕ್ಕಾಗಿ ನಮ್ಮ ಸಂಸದ ಇವನ್ ಡಿಸೋಜರ್ ಅವರು, ನಮ್ಮ ಮಾಜಿ ಶಾಸಕರು ಆರ್ ಲೋಬರ್ ಅವರು, ಮಾಜಿ ಮೇಯರ್ ಅಂತ ಭಾಸ್ಕರ್ ಮೈಲಿರವರು, ಶಶಿಧರ್ ಹೆಗ್ಡೆ ಅವರು, ನವೀನ್ ಡಿಸೋಜರ್ ಅವರು, ಸ್ಥಾಯಿ ಸಮಿತಿ ರೌಫ್ರವರು, ದೀಪಕ್ರವರು, ಇವರೆಲ್ಲ ಸಲಹೆ ಸೂಚಕ ಇವರೆಲ್ಲ ಅನುಭವ ಇದೆ ಈ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆ ತನ್ನ ಕೆಲಸ ನಿರ್ವಹಿಸಿಕೊಂಡು ಅವರ ಅನುಭವ ಕೂಡ ನಾವು ಪಡೆದುಕೊಂಡು ಬಹುಶಃ ಇದಕ್ಕೆ ಜಿಲ್ಲಾಡಳಿತ ಚರ್ಚೆ ಮಾಡಿಕೊಂಡು ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ನಾವು ಪಡೆದುಕೊಂಡು ತೊಂದರೆ ಆಗದ ರೀತಿಯಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ತಮ್ಮ ಕ್ರಮ ವಹಿಸ್ತದೆ. ಜನಸಾಮಾನ್ಯ ಕೂಡ ಸಹಕಾರ ಕೊಡಬೇಕು. ನಮ್ಮದೇನೆಲ್ಲ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ಆದಷ್ಟು. ಯಾಕೆ ಈ ಒಂದು ನೇತ್ರಾವತಿ ಪ್ರದೇಶದಲ್ಲಿ ಎಲ್ಲ ಕೂಡ ಮಳೆ ಆಗಬೇಕು. ಬೇರೆ ಕಡೆ ಸ್ವಲ್ಪ ಮಟ್ಟದ ಮಳೆ ಆಗಿದೆ, ನಮ್ಮಲ್ಲಿ ಮಾತೇನು ಕೂಡ ಆಗಲಿಲ್ಲ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಲ್ಲ ತಾಲೂಕು ಮಟ್ಟದಲ್ಲಿಯೂ ಕೂಡ ಸರ್ಕಾರ ಈಗ ಬೇಕಾದಷ್ಟು ಅನುದಾನ ಇವತ್ತು ಬಿಡುಗಡೆ ಮಾಡಿದೆ. ಸುಮಾರು 6.5 ಕೋಟಿ ರೂಪಾಯಿ ಇವತ್ತು 6,25,00,000 ರೂಪಾಯಿ ಅನುದಾನ ಇವತ್ತು ಬರೀ ಕುಡಿಯೋ ನೀರಿಗಾಗಿ ಸರ್ಕಾರ ಇವತ್ತು ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ.